ಅಂಗನವಾಡಿ ಕಾರ್ಯಕರ್ತೆಯರು ಬಿಎಲ್ಒ ತರಬೇತಿಗೆ ಗೈರು ಹಾಜರಾದುದಕ್ಕೆ ಕಾರಣವನ್ನ ನೀಡಿ ಮತದಾರ ನೋಂದಣಿ ಅಧಿಕಾರಿಗಳು ನೀಡಿದ ನೋಟಿಸ್ಗೆ ಅಂಗನವಾಡಿ ಕಾರ್ಯಕರ್ತರನ್ನ ಬೂತ್ ಲೆವೆಲ್ ಆಫೀಸರ್ ಕೆಲಸವನ್ನ ಕೈಬಿಡಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿ ಬ್ರಹ್ಮಾವರದ ಅಂಗನವಾಡಿ ಕಾರ್ಯಕರ್ತೆಯರು ತಹಶೀಲ್ದಾರ್ಗೆ ಮನವಿಯನ್ನ ನೀಡಿದರು. ಅಂಗನವಾಡಿಯಲ್ಲಿ ಪೌಷ್ಟಿಕಾಹಾರ ವಿತರಣೆ, ಪೋಷಣ ಅಭಿಯಾನ, ಅಪೌಷ್ಟಿಕ ಮಕ್ಕಳ ಗುರುತಿಸುವಿಕೆ, ಮಾತೃವಂದನಾ, ಭಾಗ್ಯಲಕ್ಷ್ಮಿ, 6 ವರ್ಷದೊಳಗಿನ ಮಕ್ಕಳು, ಗರ್ಭಿಣಿ ಬಾಣಂತಿಯರ ಸೇವೆ ಮುಂತಾದ ಅನೇಕ ಕೆಲಸಗಳನ್ನು ಈ ಆ್ಯಪ್ ಮೂಲಕ ಮಾಡುತ್ತಿದ್ದೇವೆ. ಸಿ ದರ್ಜೆ ನೌಕರರನ್ನ ಬಿಎಲ್ಒ ಕೆಲಸಗಳಿಗೆ ನೇಮಕ ಮಾಡಬೇಕು ಎಂದು ಚುನಾವಣಾ ಆಯೋಗದ ಆದೇಶ ಇದ್ರೂ ವರ್ಷಕ್ಕೆ 7,000 ಗೌರವಧನದಿಂದ ಒತ್ತಡದಿಂದ ಕೆಲಸ ಮಾಡಿಕೊಳ್ಳುತ್ತಿರುವುದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಿಎಲ್ಒ ಕೆಲಸದಿಂದ ಕೈಬಿಡಬೇಕು ಎಂದು ಒತ್ತಾಯಿಸಲಾಗಿದೆ. ಇದೇ ವೇಳೆ ಉಪತಹಶೀಲ್ದಾರ್ ಅವರಿಗೆ ಮನವಿಯನ್ನ ನೀಡಲಾಯಿತು. ಮತದಾರರ ಪಟ್ಟಿ ಪರಿಷ್ಕರಣೆ ಅಂತೇಳಿ ಸಾಟರ್ಡೆ ಸಂಡೇ 2 ದಿನ ನಮ್ಮನ್ನು ಬೂತಲ್ಲಿ ಕೂರಿಸ್ತಾರೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ. ಅಲ್ಲಿಗೆ ಬಂದ ಮತದಾರರದ್ದು ನಾವು ವೋಟರ್ ಪಟ್ಟಿಯಲ್ಲಿ ಹೆಸರು ಉಂಟಾ ಇಲ್ವಾ ಅಥವಾ ಹೆಸರು ಸೇರ್ಪಡೆ ಮಾಡಬೇಕಾ, ಅವರು ಯಾರಾದರೂ ಡೆತ್ ಆಗಿದ್ದಾರೆ ಅದನ್ನೆಲ್ಲ ಅಲ್ಲಿ ಪರಿಶೀಲಿಸಿ ಅಲ್ಲಿಂದ ನಾವು ವೋಟರ್ ಪಟ್ಟಿಯಿಂದ ಅದನ್ನೆಲ್ಲ ರೆಡಿ ಮಾಡಿ ಅಲ್ಲಿ ಇದಕ್ಕೆ ಕೊಡಬೇಕು. ನಾವು ಮತದಾರರ ಚುನಾವಣೆ ಶಾಖೆಗೆ ಅದನ್ನು ಕೊಡಬೇಕು. ಅದಲ್ಲದೆ ನಮ್ಮದು ಅಂಗನವಾಡಿ ಕೆಲಸ ತುಂಬ ಉಂಟು. ತುಂಬ ಅಂದರೆ ಇದು ಈಗ ಸಮೇತ ಮೊಬೈಲಲ್ಲಿ ನಮ್ಮದು FRS 1-2 ಇಲ್ಲ. ಅಂಗನವಾಡಿ ಬಂದ ಮಕ್ಕಳನ್ನು ನಾವು ಅವರದ್ದು ಆಧಾರ್ ಹಿಡ್ಕೊಂಡು ಅದು OTP ಹಾಕಿ ಎಲ್ಲೆಲ್ಲೆಲ್ಲ ಹೋಗಿ ನಾವೆಲ್ಲ ಮಾಡಿ ಅದರಲ್ಲಿ ಕೆಲವು ಕಡೆಯಲ್ಲಿ ನಮಗೆ ಸರ್ವರು ಸಿಕ್ಕುವುದಿಲ್ಲ. ಆ ಲೆಕ್ಕದಲ್ಲಿ ನಮ್ಗೆ ಮಕ್ಕಳದ್ದು ನೋಡ್ಕೊಳ್ಬೇಕು, ಅಂಗನವಾಡಿ ರಿಜಿಸ್ಟ್ರನ್ನು ನೋಡಬೇಕು, ಅವರದ್ದು ಆಹಾರ ಪದಾರ್ಥಗಳ ಬಗ್ಗೆ ಅದಕ್ಕೂ ಗಮನ ಕೊಡಬೇಕು. ಆಮೇಲೆ ಸಂಜೆ 4 ಗಂಟೆವರೆಗೆ ಕೂತ್ಕೊಂಡು ಯಾವ್ಯಾವ ಇಲಾಖೆಯವರು ಬಂದರೂ ಅವರಿಗೂ ನಾವು ಉತ್ತರ ಕೊಡಬೇಕು. ಈ ರೀತಿ ನಾವು ತುಂಬ ಸಂಕಷ್ಟದಲ್ಲಿದ್ದೇವೆ. ದಯವಿಟ್ಟು ನಮಗೆ BLO ಒಂದು ಕೆಲಸ ನಮ್ಮಿಂದ ಕೈ ಬಿಟ್ಟರೆ ನಾವು ತುಂಬ ಒಳ್ಳೆಯದಂತೇಳಿ ಎನಿಸ್ಕೊಳ್ತಾ ಇದ್ದೇವೆ. ಮೊದಲು ನಾವು BLO ಆಗಿ ಕೆಲಸ ಮಾಡ್ತಿದ್ದೆ. ಈಗ ಸದ್ಯಕ್ಕೆ ಮೊನ್ನೆಯಿಂದ ನಾವು ಅಂದರೆ BLO ಕೆಲಸನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೇವೆ ನಾವು. ಯಾಕಂದರೆ ಈಗ ನಮಗೂ ಆದೇಶದ ಪ್ರಕಾರ ಸಿ ದರ್ಜೆ ನೌಕರರನ್ನು BLO ಆಗಿ ಕೆಲಸಕ್ಕೆ ತಗೊಳ್ಬೇಕಂತ ಆದೇಶ ಉಂಟು. ನಾವು ಗೌರವಧನಕ್ಕೆ ದುಡಿಯೋರು. ನಮ್ಮನ್ನು ಸಿ ದರ್ಜೆ ನೌಕರನಾಗಿ ಮಾಡಲಿಲ್ಲ, ಅಥವಾ ನಮಗೆ ಯಾವುದೇ ರೀತಿ ಕನಿಷ್ಠ ಕೂಲಿ ವೇತನ ಇಲ್ಲ. ನಾವೀಗ ನಮ್ಮದು ತಿಂಗಳ ಸಂಬಳ 10ರಿಂದ 11,000 12,000ದೊಳಗೆ ಬರ್ತಾ ಉಂಟು ಸರ್. BLO ವೇತನವೂ ಹಾಗೆ 7,000ದವರೆಗೆ ಕೊಡ್ತಾ ಇದ್ದಾರೆ. ಈಗ ಅದನ್ನು 12,000 ಮಾಡಿದ್ದೇವಂತ ಆದೇಶ ಹಾಕಿದ್ದಾರೆ, ಅದು ಕೈಗೆ ಸಿಗಲಿಲ್ಲ ನಮಗೆ. ಆದರೆ ನಾವು ಹೇಳೋದು ಏನಂತಂದರೆ ನಮ್ಮನ್ನು ಒಂದೇ ಕನಿಷ್ಠ ಕೂಲಿ ವೇತನ ಕೆಳಗೆ ತರಲಿ, ಅಥವಾ ನಮ್ಮನ್ನು ಸಿ ದರ್ಜೆ ನೌಕರನಾಗಿ ಪರಿಗಣನೆ ಮಾಡಲಿ. ಅದು ಆದೇಶ ಬಂದ ನಂತರ ನಾವು ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿ ನಮ್ಮದು ಆಕ್ಷೇಪಣೆ ಇಲ್ಲ ಸರ್. ಟೈಮಿಗೆ ನಾವು ಮನೆ ಸರ್ವೆ ಹೋಗ್ತೀವಲ್ಲ ಸರ್, ಆವಾಗ ಕೆಲವ್ರ ಮನೆಯಲ್ಲಿ ಇರುವುದಿಲ್ಲ, ಅಲ್ಲಿ ನಾಯಿ ಇದ್ದರೆ ನಾವು ಎತ್ತರ ಕಚ್ಚಿಸ್ಕೊಂಡು ಬರಬೇಕು. ಹಾಗೆ ಎಲ್ಲ ಇದು ನಾವು ಎಷ್ಟು ಒಂದು ವಾರ 10 ದಿನ ಎಲ್ಲ ಇರ್ತದೆ, ಆವಾಗ ನಮಗೆ ತುಂಬ ಕಷ್ಟ ಆಗ್ತದೆ ಸರ್. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.